ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ಟೆಂಪಲ್ ಸ್ಟೈಲಲ್ಲಿ ರಸಮ್ ಮಾಡೋದು ಹೇಗೆ ಅಂತ. ಇವತ್ತು ಶಿವರಾತ್ರಿಗೆ ಸ್ಪೆಷಲಾಗಿ ಇದನ್ನು ಮಾಡಿ ನೋಡಿ, ಹೇಗಾಗುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ತುಂಬ ಈಸಿಯಾದ ರೆಸಿಪಿ ಇದು, ಮಾಡಿ ನೋಡಿ. ಮೊದಲಿಗೆ ಸ್ವಲ್ಪ ನೀರಿಗೆ ಹುಳಿಯನ್ನು ಹಾಕಿ ಚೆನ್ನಾಗಿ ಕಿವುಚಬೇಕು. ಆನಂತರ 1/4 ಗಂಟೆ ಹಾಗೆ ಮುಚ್ಚಿಡಬೇಕು. ಆನಂತರ ರಸಮ್ ಹುಡಿ ಮಾಡೋದು ಹೇಗೆ ಅಂತ ನೋಡುವ. ಒಂದು ಪಾತ್ರೆಗೆ ತೆಂಗಿನೆಣ್ಣೆ 2 ಸ್ಪೂನಷ್ಟು ಹಾಕಬೇಕು. ಆನಂತರ ಮೆಣಸು ಹಾಕಬೇಕು. 6-7 ಮೆಣಸು ಹಾಕಬೇಕು. ಈ ಹುಡಿ ಮಾಡಿಟ್ರೆ ನಮಗೆ ನೆಕ್ಸ್ಟಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಆನಂತರ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೀರಿಗೆ, ಸ್ವಲ್ಪ ಉದ್ದಿನ ಬೇಳೆ, ಸಾಸಿವೆ, ಮೆಂತ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಳ್ಳು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು, ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಸಾಕು. ಈಗ ಮಿಕ್ಸ್ ಜಾರಿಗೆ ಹಾಕ್ಕೊಳ್ತಿದ್ದೇವೆ. ಇದು ಚೆನ್ನಾಗಿ ಹುಡಿ ಆಗಬೇಕು. ನೆಕ್ಸ್ಟಿಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ನಮಗೆ. ನೋಡಿ, ಇಷ್ಟು ಹುಡಿ ಆಗಬೇಕು. ಆಗಲೇ ಹುಳಿಯನ್ನು ನೀರಿಗೆ ಹಾಕಿದ್ವಲ್ಲ, ಹೀಗಾಗಿದೆ. ಈಗ ಒಂದು ಪಾತ್ರೆಗೆ ಹುಳಿ ನೀರನ್ನು ಹಾಕಬೇಕು. ಒಂದು ತುಂಡಷ್ಟು ಬೆಲ್ಲ, ಕರಿಬೇವು, ಒಂದು ಕಾಯಿ ಮೆಣಸು ತಗೊಂಡಿದ್ದೇವೆ, ಈಗ ಹಾಕ್ತಿದ್ದೇವೆ. ಸ್ವಲ್ಪ ಅರಶಿನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಲೋ ಫ್ಲೇಮ್ನಲ್ಲಿ ಮುಚ್ಚಿಡಿ. ಈಗ 2 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಿದೆ. ಆಗಲೇ ಮಾಡಿರುವ ರಸಮ್ ಹುಡಿಯನ್ನು 2 ಸ್ಪೂನಷ್ಟು ಹಾಕ್ತಿದ್ದೇವೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ತಿದ್ದೇವೆ. ಮಿಕ್ಸ್ ಮಾಡಿ. ಈಗ ನಾವು ಬೇಯಿಸಿಟ್ಟ ತೊಗರಿಬೇಳೆನ ಹಾಕ್ತಿದ್ದೇವೆ. ಅದು ಚೆನ್ನಾಗಿ ಬೆಂದಿರಬೇಕು, ಪಾಯಸ ಥರ ಆಗಿರಬೇಕು ಬೇಳೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 5 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಚೆನ್ನಾಗಿ ಕುದಿಬೇಕು. ಈಗ ಇನ್ನೊಮ್ಮೆ ರಸಮ್ ಹುಡಿ ಹಾಕಬೇಕು. ನೋಡಿ, ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಹೀಗೇನೆ ಕುದಿಬೇಕು. ಈಗ ಇಂಗು ಹಾಕ್ತಿದ್ದೇವೆ, ಈಗಲೇ ಟೇಸ್ಟ್ ಬರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಟೆಂಪಲಲ್ಲಿ ಮಾಡೋ ಥರ ರಸಮ್ ಈಗ ರೆಡಿಯಾಗಿದೆ. ನೀವು ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್.